ಚೈತನ್ಯ. ಎಸ್, ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ 5ನೇ ಅಧ್ಯಾಯ 9ನೇ ಶ್ಲೋಕ. ಯಥಾ ಧರ್ಮಾದಾಯ ಚ ಅರ್ಥ ಮುನಿವರ್ಯ ಅನುಕೀರ್ತಿತ ನ ತದಾ ವಾಸುದೇವಸ್ಯ ಮಹಿಮಾ ಹಿ ಅನುವರ್ಣಿತ. ಅನುವಾದ: ಮಹರ್ಷಿಗಳೇ, ಧರ್ಮಾಚರಣೆಗಳಿಂದ ಆರಂಭಗೊಳ್ಳುವ ಎಲ್ಲ 4 ತತ್ವಗಳನ್ನು ನೀವು ಬಹಳ ವಿಸ್ತಾರವಾಗಿ ವಿವರಿಸಿದೆ. ಆದರೂ ಪರಮಪುರುಷನ ವಾಸುದೇವನ ಮಹಿಮೆಗಳನ್ನು ನೀವು ವರ್ಣಿಸಲಿಲ್ಲ. ಅಂದ್ರೆ ಈ ವೇದಗಳನ್ನು ತುಂಬಾ ಚೆಂದಾಗಿ ನೀವು ವಿವರಿಸಿದಿರಿ, 4 ವೇದ. ಆದರೆ ಪರಮಪುರುಷನಾದ ದೇವೋತ್ತಮ ಪರಮಪುರುಷನಾದ ವಾಸುದೇವ ಕೃಷ್ಣನ ಮಹಿಮೆಯನ್ನು ನೀವು ವರ್ಣಿಸಿಲ್ಲ. ಅದೇ ನಿಮ್ಮ ದುಃಖಕ್ಕೆ ಕಾರಣ. ಎಸ್, ಈಗ ನಾವು ಭಾವಾರ್ಥಕ್ಕೆ ಹೋಗುವ. ಭಾವಾರ್ಥ ಬೈ ಹಿಸ್ ಡಿವೈನ್ ಗ್ರೇಸ್ ಎಸ್ ಭಕ್ತಿವೇದಾಂತ ಸ್ವಾಮಿ ಶೀಲ ಪ್ರಭುಪಾದ ಕಿ ಜೈ. ವ್ಯಾಸ ಮಹರ್ಷಿಗಳ ಅಸಮಾಧಾನವನ್ನು ಕುರಿತು ನಾರದರ ಶೋಧನೆ ಕೂಡಲೇ ಹೊರಬಂತು. ನೋಡಿ, ಅವರ ಇಮಿಡಿಯೇಟ್, ಅದಕ್ಕೆ ಹೇಳುವುದು, ಗುರುವಿಗೆ ಇಮಿಡಿಯೇಟ್ ಗೊತ್ತಾಗ್ತದೆ ಶಿಷ್ಯಂದು ಪ್ರಾಬ್ಲಮ್ ಅಂತ. ಹಾಗಾಗಿ ಇಲ್ಲಿ ಇಮಿಡಿಯೇಟ್ ಗೊತ್ತಾಯಿತು ಅಸಮಾಧಾನಕ್ಕೆ ಕಾರಣ ಅಂತ. ಅವರು ಭಗವಂತನ ಹೊಗಳಿ ಬರಲಿಲ್ಲ. ವೇದವ್ಯಾಸರು ತಾವು ರಚಿಸಿದ ನಾನಾ ಪುರಾಣಗಳಲ್ಲಿ ಭಗವಂತನ ಮಹಿಮೆಗಳ ವರ್ಣನೆ ಮಾಡುವುದನ್ನು ಉದ್ದೇಶಪೂರ್ವವಾಗಿ ಕೈಬಿಟ್ಟರು. ಅವರ ಮನಸ್ಸು ಖಿನ್ನವಾಗಲು ಮೂಲ ಕಾರಣ ಇದೇ ಆಗಿತ್ತು. ವಾಸ್ತವವಾಗಿ ಅವರು ಭಗವಂತನ ಶ್ರೀಕೃಷ್ಣನ ಮಹಿಮೆಗಳು ವರ್ಣಿಸದೇ ಇಲ್ಲ, ಖಂಡಿತವಾಗಿ ವರ್ಣಿಸಿದ್ದಾರೆ, ಆದರೆ ಅದು ಎಷ್ಟು ಬೇಕೋ ಅಷ್ಟು ಮಾಡಲಿಲ್ಲ. ಆದರೆ ಧರ್ಮ ಅರ್ಥ ಕಾಮ ಮೋಕ್ಷಗಳ ವರ್ಣನೆ ಮಾಡಿದಷ್ಟು ಪ್ರಮಾಣದೇ ಅಲ್ಲ. ಎಂತ ಮಾಡಿದ್ದಾರೆ ಅಂದ್ರೆ, ಈ ವೇದಗಳು ಪ್ರಭುಪಾದ ಹೇಳ್ತಾರೆ, ಡಿ ಕ್ಲಾಸ್ ಜೈಲಿಂದ ಹೇಗೆ ಸಿ ಕ್ಲಾಸ್ ಜೈಲಿಗೆ ಹೋಗುವುದು, ಸಿ ಕ್ಲಾಸ್ ಜೈಲಿಂದ ಹೇಗೆ ಬಿ ಕ್ಲಾಸ್ ಜೈಲಿಗೆ ಹೋಗುವುದು, ಬಿ ಕ್ಲಾಸ್ ಜೈಲಿಂದ ಹೇಗೆ ಎ ಕ್ಲಾಸ್ ಜೈಲಿಗೆ ಹೋಗುವುದು. ವೇದಗಳು ಎಂತ ಮಾಡುವುದು ಅಂದ್ರೆ, ನಮ್ಮನ್ನು ಈ ನರಕಲೋಕದ ಬಗ್ಗೆ ತಿಳಿಸ್ತದೆ, ಮತ್ತೆ ಈ ಭೂಲೋಕದ ಬಗ್ಗೆ ತಿಳಿಸ್ತದೆ, ಮತ್ತೆ ನಮಗೆ ಸ್ವರ್ಗಲೋಕದ ಬಗ್ಗೆ ತಿಳಿಸ್ತದೆ, ಮತ್ತೆ ನಮಗೆ ಬ್ರಹ್ಮಲೋಕ. ಈ ರೀತಿ ಅಂದ್ರೆ ನಾವು ಒಳ್ಳೇದು ಮಾಡಬೇಕು, ಪುಣ್ಯ ಗಳಿಸ್ಬೇಕು. ಇದರಿಂದ ನಮಗೆ ಉನ್ನತ ಲೋಕ ಹೋಗ್ಬೋದು. ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನು ಅರ್ಜುನ. ಹಾಗಾಗಿ ವೇದವ್ಯಾಸರು ಎಂತ ಮಾಡಿದ್ದಾರೆ ಅಂದ್ರೆ, ಧರ್ಮಾರ್ಥ ಕಾಮ ಮೋಕ್ಷಗಳ ವರ್ಣನೆ ಮಾಡಿದಷ್ಟು ಪ್ರಮಾಣದಲ್ಲಿ ಅಲ್ಲ, ಅದರನ್ನು ಜಾಸ್ತಿ ಗುಣಗಾನ ಮಾಡಿದರೆ, ಭಗವಂತನ ಕಮ್ಮಿ ಮಾಡಿದರೆ. ಅದರಲ್ಲಿ ಈ 4 ಪುರುಷಾರ್ಥಗಳು ಭಗವಂತನ ಕುರಿತು ಭಕ್ತಿ ಸೇವಾ ವಿಧಿಗಿಂತ ತುಂಬಾ ಕೆಳಮಟ್ಟದಾಗಿದೆ. ನೋಡಿ, ಇದು ಈ ವೇದಗಳು ಭಕ್ತಿ ಸೇವೆಗಿಂತ ತುಂಬಾ ಕೆಳಗೆ. ಭಾಗವತಂ ಎಂತ ಮಾಡುವುದು ಅಂದ್ರೆ, ನಮ್ಮನ್ನು ಜೈಲಿಂದ ಹೊರಗೆ ಹೇಗೆ ಬರುವುದು ಅದು ನಮಗೆ ತೋರಿಸಿಕೊಡ್ತದೆ. ಆದರೆ ಈ ವೇದಗಳು ನಮ್ಮನ್ನು ಈ ಜೈಲಲ್ಲಿ, ಹೇಗಂದ್ರೆ ಈ ಪೊಲಿಟಿಷಿಯನ್ ಅವರು ಕೂಡ ಜೈಲಲ್ಲಿ ಇರ್ತಾರೆ. ಎಂತ AC ಎಲ್ಲ ಇದ್ದು, ಅದಕ್ಕೆ ಫಸ್ಟ್ ಕ್ಲಾಸ್ ಜೈಲ್ ಅಂತ ಹೇಳುವಂಥದ್ದು, ಎಲ್ಲ ಫೆಸಿಲಿಟಿ. ಆದರೆ ಜೈಲೇ. ಹಾಗಾಗಿ ಈ ಸ್ವರ್ಗಲೋಕ ಆಗಲಿ ಬ್ರಹ್ಮಲೋಕ ಆಗಲಿ, ಈ ದೇವಿ ಧಾಮ ಸದಾಶಿವ ಧಾಮ, ಇದೆಲ್ಲ ನಾವು ಹೋದ್ರೆ ಮತ್ತೆ ನಾವು ನಮ್ಮ ಟೈಮ್ ಆದ ಕೂಡಲೇ ಮತ್ತೆ ನಾವು ಸಾಯಲೇಬೇಕು. ಹಾಗಾಗಿ ಅದು ಒಳ್ಳೆ ಪ್ರಪೋಸಲ್ ಅಲ್ಲ. ಅಧಿಕಾರಯುತವಾದ ವಿದ್ವತ್ತಿನಿಂದ ಕೂಡಿದ ವ್ಯಾಸರಿಗೆ ಈ ವ್ಯತ್ಯಾಸ ಚೆನ್ನಾಗಿ ಗೊತ್ತಿತ್ತು. ನೋಡಿ, ಅವರು ತುಂಬಾ ಪಂಡಿತರು, ವಿದ್ವತ್, ಅವರಿಗೆ ಗೊತ್ತಿತ್ತು. ವ್ಯಕ್ತಿಯನ್ನು ಭಗವಂತನ ಜೊತೆ ಹೆಚ್ಚು ಆಪ್ತವಾಗಿ ತೊಡಗಿಸುವ ಕ್ರಿಯೆ ಎಂದರೆ ಭಕ್ತಿ ಸೇವೆ. ಭಕ್ತಿ ಸೇವೆ ತುಂಬಾ ಮುಖ್ಯ. ವ್ಯಾಸರು ಅದಕ್ಕೆ ಹೆಚ್ಚು ಪ್ರಾಮುಖ್ಯ ಕೊಡುವ ಬದಲು ಅದಕ್ಕಿಂತ ಕಡಿಮೆ ಮಹತ್ವದ ಸಂಗತಿಗಳಿಗೆ ತಮ್ಮ ಅಮೂಲ್ಯ ವೇಳೆಯನ್ನು ಬಳಸಿದರು. ಆದ್ರೆ ಇದಕ್ಕೆ ಅವರು ಟೈಮ್ ಕೊಡಲಿಲ್ಲ, ಬೇಡದಕ್ಕೆಲ್ಲ ಟೈಮ್ ಕೊಟ್ಟರು, ಬಳಸಿದರು. ಅವರು ಖಿನ್ನರಾಗಿದ್ದು ಇದರಿಂದಲೇ. ನೋಡಿ, ಇದಕ್ಕೆ ಅವರಿಗೆ ಖಿನ್ನರಾಗಿದ್ರು. ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿದ್ದಲ್ಲದೆ ವ್ಯಕ್ತಿಯು ಪೂರ್ಣವಾಗಿ ಸಂತುಷ್ಟನಾಗುವುದಿಲ್ಲವೆನ್ನುವುದು ಇದರಿಂದ ಸ್ಪಷ್ಟವಾಗಿ ಸೂಚಿಸುತ್ತದೆ. ನೋಡಿ, ಅಂದ್ರೆ ಭಕ್ತಿ ಸೇವೆ ತೊಡಗಿದ್ರೆ ನಾವು ಪೂರ್ಣವಾಗಿ ಸಂತೋಷ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ಇದು ವೇದವ್ಯಾಸರ ಎಕ್ಸಾಂಪಲ್. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೇನೆ. ಒಬ್ಬರು ಪ್ರಭುಪಾದ ಇನಿಷಿಯಲ್ ಸ್ಟಾರ್ಟಿಂಗ್ ಅಂದರೆ 1920s ಅಲ್ಲಿ ಈ ಫ್ರೀಡಮ್ ಮೂವ್ಮೆಂಟ್ ಅಲ್ಲಿ ಇದ್ರು ಗಾಂಧೀಜಿ. ಆಗ ಒಬ್ರು ಗಾಂಧೀಜಿ ಫ್ರೀಡಮ್ ಮೂವ್ಮೆಂಟ್ ಒಬ್ಬರು ಸೇರಿದ್ರು. ಅವರು ತುಂಬಾ ಬ್ಯಾರಿಸ್ಟರ್ ಆಗಿದ್ರು. ಅವ್ರ ಹೆಸರೇನೋ ಕರೆಕ್ಟ್ ನೆನಪಿಲ್ಲ. ಹಾಗಾಗಿ ಅವರೆಂತ ಮಾಡಿದ್ರು ಅಂದ್ರೆ, ತುಂಬಾ ಶ್ರೀಮಂತರು.
ಪರ್ ಡೇ ಎಷ್ಟು ಅವರಿಗೆ ಎಷ್ಟು 1000 ಇನ್ಕಮ್ ಇತ್ತು ಆ ಟೈಮಲ್ಲಿ, ಒಂದು 100 ವರ್ಷದ ಹಿಂದೆ. ಅದು ದೊಡ್ಡ ಇನ್ಕಮ್. ಅವರೆಂತ ಮಾಡಿದ್ರು, ಎಲ್ಲವನ್ನು ಸ್ಯಾಕ್ರಿಫೈಸ್ ಮಾಡಿ ಈ ಗಾಂಧಿ ಮೂವ್ಮೆಂಟ್ ಬಂದರು. ಮತ್ತೆ ಅವರಿಗೆ ಸ್ವಲ್ಪ ಸಮಯ ಇದ್ರು, ಮತ್ತೆ ಅವರಿಗೆ ಅಂದರೆ ಗಾಂಧಿ ಮೂವ್ಮೆಂಟ್ ಅಂದರೆ ಏನೂ ಇಲ್ಲದೆ ಅವರಿಗೆ ಇರ್ಲಿಕ್ಕೆ ಆಗಲಿಲ್ಲ. ಅವ್ರು ಮತ್ತೆ ಸುಸೈಡ್ ಮಾಡಿದ್ರೆ ಇಂಥದ್ದು ಆಯಿತು, ಅವರಿಗೆ ತೀರಿ ಹೋದ್ರು. ಪ್ರಭುಪಾದ ಹೇಳ್ತಾರೆ, ಯಾಕೆಂದ್ರೆ ಈಗ ನೋಡಿ, ಸನಾತನ್ ಗೋಸ್ವಾಮಿ ಮತ್ತು ರೂಪ ಗೋಸ್ವಾಮಿ ಅವರು ಒಬ್ಬರು ಫೈನಾನ್ಸ್ ಮಿನಿಸ್ಟರ್, ಇನ್ನೊಬ್ಬರು ಪ್ರೈಮ್ ಮಿನಿಸ್ಟರ್. ಎಲ್ಲವನ್ನು ಬಿಟ್ಟು ವೃಂದಾವನಕ್ಕೆ ಜಸ್ಟ್ ಕೋಪಿನಲ್ಲಿ ಇದ್ರು. ಅವರು ಸುಸೈಡ್ ಮಾಡಲಿಲ್ಲ. ಯಾಕೆಂದ್ರೆ ಕೃಷ್ಣ ಪ್ರಜ್ಞೆಯಿಂದ ನಿಮಗೆ ಆ ಸಂತೋಷ ಸಿಗ್ತದೆ. ಇಲ್ಲಾಂದ್ರೆ ನೀವು ಎಷ್ಟೇ ಸ್ಯಾಕ್ರಿಫೈಸ್ ಮಾಡಿ ನಿಮಗೆ ಸಂತೋಷ ಸಿಗುವುದಿಲ್ಲ. ಇಲ್ಲಿ ವೇದವ್ಯಾಸ ಕೂಡ ಈ ನಿರಾಕಾರ ಬ್ರಹ್ಮ, ಪರಮಾತ್ಮ ಸಾಕ್ಷಾತ್ಕಾರ ಮತ್ತು ಈ ವೇದಗಳನ್ನೆಲ್ಲ ಬರೆದು ಅವರಿಗೆ ಸಂತೋಷ ಸಿಗಲಿಲ್ಲ. ಇದರಿಂದ ಸ್ಪಷ್ಟವಾಗಿ ಸೂಚಿತವಾಗುತ್ತದೆ. ಭಗವದ್ಗೀತೆಯಲ್ಲಿ ಇದನ್ನು ಸ್ಪಷ್ಟವಾಗಿ ಪ್ರಸ್ತಾಪಿಸಲಾಗಿದೆ. ಮತ ಧರ್ಮಾಚರಣೆಗಳ ಸಾಲಿನಲ್ಲಿ ಕೊನೆಯದು ಮೋಕ್ಷ. ನೋಡಿ, ಹೆಚ್ಚಿನವರಿಗೆ ಕಲಿಯುಗದಲ್ಲಿ ಮೋಕ್ಷ ಅಂತ ಹೇಳ್ತಾರೆ. ಮೋಕ್ಷದ ಮೀನಿಂಗ್ ಗೊತ್ತಿಲ್ಲ ಜನರಿಗೆ. ಮೋಕ್ಷ ಅಂದ್ರೆ ಈ ಮಾಯಾವಾದಿಗಳು ಹೇಳುವಂಥದ್ದು ದೇವರಲ್ಲಿ ಒಂದಾಗುವುದು. ದೇವರಲ್ಲಿ ಒಂದಾಗಲಿಕ್ಕೆ ಆಗುವುದಿಲ್ಲ. ಹೇಗೆಂದರೆ ಪ್ರಭುಪಾದ ಹೇಳ್ತಾರೆ, ಈಗ ಈ ನದಿಯಿಂದ ನೀರು ಸಮುದ್ರಕ್ಕೆ ಸೇರ್ತದೆ. ಈ ಮಾಯಾವಾದಿಗಳು ಎಂತ ಹೇಳುವುದಂದ್ರೆ, ನದಿಯಿಂದ ಸಮುದ್ರಕ್ಕೆ ಸೇರಿದ ಮೇಲೆ ಮತ್ತೆ ನಾವು ಸಮುದ್ರ ಆದೇವು. ಇಲ್ಲಪ್ಪ, ಅದು ತಪ್ಪು, ಟೋಟಲ್ ತಪ್ಪು. ಎಂತಂದ್ರೆ, ಈಗ ನದಿಯಿಂದ ಸಮುದ್ರಕ್ಕೆ ಹೋಗ್ತದೆ. ಈಗ ನದಿಯಲ್ಲಿ ನಾವು ಮೀನಂತ ಭಾವಿಸುವ, ಅದು ಹೋಗಿ ಅಲ್ಲಿ ಸೇರ್ತದೆ. ಮತ್ತೆ ನಮ್ಮ ಮೀನಿಗೆ ನಮ್ಮ ಇಂಡಿವಿಜುವಲ್ ಐಡೆಂಟಿಟಿ ಉಂಟು. ನಾವು ಸಮುದ್ರ ಆಗುವುದಿಲ್ಲ, ನಾವು ಮೀನು. ಅಲ್ಲಿ ನಮಗೆ ಇಂಡಿವಿಜುವಲ್ ಐಡೆಂಟಿಟಿ ಉಂಟು. ಹಾಗಾಗಿ ಇದು ಅವರೆಂತ ಅಂದ್ರೆ, ಮೋಕ್ಷ ಅಂದ್ರೆ ದೇವರಲ್ಲಿ ಒಂದಾಗುವಂಥದ್ದು. ಪ್ರಭುಪಾದ ಹೇಳ್ತಾರೆ, ಇಲ್ಲ, DOG ಡಾಗ್, GOD ಗಾಡ್. ಡಾಗ್ ಈಸ್ ಆಲ್ವೇಸ್ ಡಾಗ್, ಗಾಡ್ ಈಸ್ ಆಲ್ವೇಸ್ ಗಾಡ್. ನಾಯಿ ದೇವರಾಗ್ಲಿಕ್ಕೆ ಆಗುವುದಿಲ್ಲ. ಆದರೆ ಈ ಮಾಯಾವಾದಿಗಳು ಇನ್ನೊಬ್ಬರನ್ನು ಹೇಳುವಂಥದ್ದು ನಾರಾಯಣ, ಆ ನಾರಾಯಣ ಬಂದ, ಇವನನ್ನು ಹೇಳುವಂಥದ್ದು, ಅವನನ್ನು ಹೇಳುವಂಥದ್ದು. ಇದಕ್ಕೆ ಉದಾಹರಣೆ ಎಂತ ಅಂದ್ರೆ, ಅಹೋ ರೂಪಂ ಅಹೋ ಧ್ವನಿ. ಈ ಕತ್ತೆ ಒಂಟೆಗೆ ಹೇಳುವಂಥದ್ದೇ. ಎಂತ ಹೇಳುವುದು? ಅಹೋ ರೂಪ, ನಿನ್ನ ರೂಪ ಎಷ್ಟು ಚಂದ. ಆಕ್ಚುಲಿ ಒಂಟೆದ ರೂಪ ಚಂದ ಇಲ್ಲ, ಎಲ್ಲರಿಗೂ ಗೊತ್ತುಂಟು. ಅಂದ್ರೆ ತುಂಬಾ ಲೆಂತಾಗಿ ಚಂದ ಇಲ್ಲ. ಮತ್ತೆ ಒಂಟೆ ಎಂತ ಮಾಡುದು ಅಂದ್ರೆ, ಅದು ಖುಷಿ ಆಗ್ತದೆ, ಅಂದ್ರೆ ಕಿರೀಟ ಬರ್ತದೆ, ಅದು ಇಮಿಡಿಯೇಟ್ ಕತ್ತೆಗೆ ಹೇಳುವಂಥದ್ದು, ಅಹೋ ಧ್ವನಿ, ನಿನ್ನ ಧ್ವನಿ ಎಷ್ಟು ಚಂದ. ಆಕ್ಚುಲಿ ಕತ್ತೆ ಧ್ವನಿ ಚಂದ ಇಲ್ಲ. ಅದೇ ರೀತಿ ಈ ಮಾಯಾವಾದಿಗಳು ಅವನನ್ನು ಹೇಳುದು ನಾರಾಯಣ ಅಂತ, ಅವನನ್ನು ಹೇಳುವಂಥದ್ದು. ಅಂದ್ರೆ ಅಹೋದ್ ರೂಪಂ ಅಹೋ ಧ್ವನಿ, ಅದು ಕತ್ತೆ ಮತ್ತೆ ಒಂಟೆ ಅಂತಾಗಿ ಪ್ರಭುಪಾದರಿಗೆ ರಿಜೆಕ್ಟ್ ಮಾಡ್ತಾರೆ. ನಾವು ನಾರಾಯಣ ಅಲ್ಲ, ನಾವು ಕೃಷ್ಣನ ಸೇವಕರು, ಜೀವೇರ ಸ್ವರೂಪವಾಗಿ ನಿತ್ಯ ಕೃಷ್ಣ ದಾಸ. ಹಾಗಾಗಿ ಮತ ಧರ್ಮಾಚರಣೆ ಸಾಲಿನ ಕೊನೆಯದು ಮೋಕ್ಷ. ಆದ್ರೆ ಹೆಚ್ಚಿನವರು ಮೋಕ್ಷ ಅಂದ್ರೆ ದೇವರಲ್ಲಿ ಒಂದಾಗುದು ಅಲ್ಲ, ದೇವರಲ್ಲಿ ಒಂದಾಗಲಿಕ್ಕೆ ಚಾನ್ಸೇ ಇಲ್ಲ. ಮೋಕ್ಷ ಅಂದ್ರೆ 5 ರೀತಿಯ ಮೋಕ್ಷ ಉಂಟು. ಸಾಯುಜ್ಯ ಮೋಕ್ಷ, ಸಾಮೀಪ್ಯ, ಸಾಲೋಕ್ಯ, ಸಾರೂಪ್ಯ, ಶಾಸ್ತ್ರ. ಆದ್ರೆ ಈ ವೈಷ್ಣವರು ಈ 4 ಮೋಕ್ಷವನ್ನು ಆಕ್ಸೆಪ್ಟ್ ಮಾಡ್ತಾರೆ, ಒಂದನ್ನು ರಿಜೆಕ್ಟ್ ಮಾಡ್ತಾರೆ. ಸಾಯುಜ್ಯ ಅಂದ್ರೆ ದೇವರಲ್ಲಿ ಒಂದಾಗುವಂಥದ್ದು, ಅದಕ್ಕೆ ಟೋಟಲಿ ರಿಜೆಕ್ಟ್ ಮಾಡ್ತಾರೆ. ಅದನ್ನು ಪಡೆದ ಮೇಲೆ ವ್ಯಕ್ತಿಯು ಶುದ್ಧವಾದ ಭಕ್ತಿ ಸೇವೆಯಲ್ಲಿ ನಿರತನಾಗುತ್ತಾನೆ. ಮೋಕ್ಷ ಅಂದ್ರೆ ಅಂತಂದ್ರೆ ನೋಡಿ, ಪ್ರಭುಪಾದ ಹೇಳುವಂಥದ್ದು, ಯಾವಾಗ ನಾವು ಇಂದ್ರಿಯ ಸುಖವನ್ನು ಬಿಡ್ತೇವೆ ಮತ್ತೆ ನಾವು ಇಂದ್ರಿಯಗಳನ್ನು ಕೃಷ್ಣನಿಗೆ ಸೇವೆಗೆ ತೊಡಗಿಸ್ತೇವೆ, ಅದೇ ಮೋಕ್ಷ. ಅದನ್ನು ಪಡೆದ ಮೇಲೆ, ಆ ಮೋಕ್ಷ ಪಡೆದ ಮೇಲೆ ವ್ಯಕ್ತಿಯು ಶುದ್ಧವಾದ ಭಕ್ತಿ ಸೇವೆಯಲ್ಲಿ ನಿರತನಾಗುತ್ತಾನೆ. ಇದನ್ನು ಆತ್ಮ ಸಾಕ್ಷಾತ್ಕಾರ ಅಥವಾ ಬ್ರಹ್ಮಭೂತ ಸ್ಥಿತಿ ಎಂದು ಕರೆಯಲಾಗಿದೆ. ಬ್ರಹ್ಮಭೂತ ಅಂದ್ರೆ, ಬ್ರಹ್ಮಭೂತ ಪ್ರಸನ್ನಾತ್ಮನ ಶೋಚದಿನ ಆಕಾಂಕ್ಷತಿ ಸಮಾ ಸರ್ವೇಶು ಭೂತೇಶು ಮದ್ಭಕ್ತಿ ಲಭತೆ ಪರ. ಬ್ರಹ್ಮಭೂತ ಅಂದ್ರೆ ನಾನು ದೇಹ ಅಲ್ಲ, ನಾನು ಆತ್ಮ. ಅದಕ್ಕೆ ಆತ್ಮ ಸಾಕ್ಷಾತ್ಕಾರ ಹೇಳ್ತಾರೆ. ಈ ಸ್ಥಿತಿಯನ್ನು ಹೊಂದಿದ ಬಳಿಕ ವ್ಯಕ್ತಿಯು ಸಂತುಷ್ಟನಾಗ್ತಾನೆ. ಬ್ರಹ್ಮಭೂತ ಪ್ರಸನ್ನಾತ್ಮ ಸಂತುಷ್ಟನಾಗ್ತಾನೆ. ಆದರೆ ಈ ಸಂತುಷ್ಟಿ ಕೂಡ ಅಲೌಕಿಕ ಆನಂದ ಪ್ರಾರಂಭ ಭಾಗ ಅಷ್ಟೇ. ಆದರೆ ಇದು ಸ್ಟಾರ್ಟಿಂಗ್ ಸ್ಟೇಜ್, ಇದು ಹೈಯೆಸ್ಟ್ ಅಲ್ಲ. ಹೇಗೆಂದ್ರೆ, ಈ ಬ್ರಹ್ಮಾನಂದ ಮತ್ತೆ ಈ ಕೃಷ್ಣಾನಂದ. ಬ್ರಹ್ಮಾನಂದ ಅಂದ್ರೆ ಈ ಮಾಯಾವಾದಿಗಳಿಗೆ
ನಿರಾಕಾರವಾದಿ ಮಾಯಾವಾದಿಗಳು ಅವರು ಕೂಡ ಈ ಸೋಕೊಳ್ಳಾದಿ ಮಾಡ್ತಾರೆ. ಪ್ರಭುಪಾದ ಹೇಳ್ತಾರೆ ಅದರಲ್ಲಿ ಬೆನಿಫಿಟ್ ಉಂಟಂತೆ. ಎಂತ ಬೆನಿಫಿಟ್? ಈಗ ಕಟ್ಟಿಗೆಯನ್ನು ಹೊತ್ತಿಸುವಾಗ ಮೊದಲಿಗೆ ಹೊಗೆ ಬರ್ತದೆ, ಆ ಹೊಗೆಗೆ ಪ್ರಭುಪಾದ ಹೇಳ್ತಾರೆ ಆದ್ರೆ ಕೃಷ್ಣ ಪ್ರಜ್ಞೆ ಬೆಂಕಿ ಅಂತೆ, ಮತ್ತೆ ಬೆಂಕಿ ಬರ್ತದೆ ಕೃಷ್ಣ ಪ್ರಜ್ಞೆ, ಅದಕ್ಕೆ ಸ್ವಲ್ಪ ಬೆನಿಫಿಟ್ ಉಂಟು. ಹಾಗಾಗಿ ಈ ಬೆನಿಫಿಟ್ಗೆ ರೂಪಗೋಸ್ವಾಮಿ ಅಂತ ಹೇಳ್ತಾರೆ ಅಂದ್ರೆ ಬ್ರಹ್ಮಾನಂದ ಅಂದ್ರೆ ಸಣ್ಣ ಕರು. ಈ ಕರು ಇದು ಪಾದ, ಅದು ಈ ಭೂಮಿಗೆ ಮೇಲೆ ಇಡುವಾಗ ಅಲ್ಲಿ ಸಣ್ಣ ಒಂದು ಹೋಲ್ ಬರ್ತದೆ. ಆ ಹೋಲಲ್ಲಿ ಎಷ್ಟು ನೀರು ಇಡ್ಬೋದು? ಈಗ ಸಪೋಸ್ ಮಳೆ ಬಂದ್ರೆ ಅಲ್ಲಿ ಸ್ವಲ್ಪ ನೀರು ಹಿಡಿತದೆ. ಈ ಬ್ರಹ್ಮಾನಂದ ಅಂದ್ರೆ ಅದಂತೆ. ಬ್ರಹ್ಮಾನಂದ ಅಂದ್ರೆ ಈ ಬ್ರಹ್ಮಜ್ಯೋತಿ, ಈ ಬ್ರಹ್ಮೇತಿ ಸಾಕ್ಷಾತ್ಕಾರ, ಈ ಮಾಯಾವಾದಿಗಳ ಸಾಕ್ಷಾತ್ಕಾರ, ಅದರಲ್ಲಿ ಅಷ್ಟೇ ಆನಂದ ಸಿಗುವುದಂತೆ. ಆದ್ರೆ ಕೃಷ್ಣಾನಂದ ಹೇಗಂದ್ರೆ ಸಮುದ್ರ ಇದ್ದಾಗ, ಸಮುದ್ರದ ನೀರು ಎಷ್ಟುಂಟು? ಅನ್ಲಿಮಿಟೆಡ್. ಹಾಗಾಗಿ ಅದನ್ನಿಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಈ ಸಂತುಷ್ಟಿ ಕೂಡ ಅಲೌಕಿಕ ಆನಂದ ಪ್ರಾರಂಭ ಆಗಿ ಅಷ್ಟೇ. ವ್ಯಕ್ತಿಯು ಇಹದಲ್ಲಿ ತಟಸ್ಥ ಮತ್ತು ಸಮ ಸ್ಥಿತಿಯಲ್ಲಿ ಸಾಧಿಸ್ತಾ ಮುಂದುವರಿಯಬೇಕು, ಮತ್ತೆ ಅದರಲ್ಲಿ ಮುಂದೆ ಹೊರೆಯಬೇಕು, ಅಂದ್ರೆ ಪ್ರೋಗ್ರೆಸ್ ಆಗ್ತಾ ಹೋಗು. ಈ ಸಮಸ್ಥಿತಿಯನ್ನು ದಾಟಿದ ಮೇಲೆ ಅವನು ಭಗವಂತನ ಅಲೌಕಿಕ ಪ್ರೇಮ ಸೇವೆಯಲ್ಲಿ ನಿಲ್ಲುತ್ತಾನೆ. ಅದನ್ನು ನಾವು ದಾಟಿ ಹೋದ್ರೆ, ಅಂದ್ರೆ ಪ್ರಭುಪಾದ ಹೇಳ್ತಾರೆ ನಾವು ಈ ಸದಾಶಿವ ಲೋಕ, ಅಂದ್ರೆ ನಾವೀಗ ಭೂಲೋಕದಲ್ಲಿದ್ದೇವೆ. ಭೂಲೋಕದ ಮೇಲೆ 7 ಲೋಕ ಉಂಟು: ಭೋರ್ಲೋಕ, ಜನಲೋಕ, ತಪಲೋಕ, ಸ್ವರ್ಗಲೋಕ, ಮಹರ್ಲೋಕ, ಮತ್ತೆ ಸತ್ಯಲೋಕ, ಮತ್ತೆ ಅದರ ಮೇಲೆ ದೇವಿಧಾಮ, ಅದರ ಮೇಲೆ ಸದಾಶಿವಲೋಕ. ಮತ್ತೆ ಸದಾಶಿವಲೋಕ ಆದ್ರೆ ಅದು ನಮ್ದು ಇನ್ ಬಿಟ್ವೀನ್, ಅಂದ್ರೆ ಅಲ್ಲಿ ವಿರಜ ರಿವರ್ ಉಂಟು. ಆ ವಿರಜ ರಿವರ್ ಕ್ರಾಸ್ ಆಗಿ ನಾವು ಗೋಲೋಕಕ್ಕೆ ವೈಕುಂಠಕ್ಕೆ ಹೋಗುವಂಥದ್ದು. ಹಾಗಾಗಿ ಅಲ್ಲಿ ನಾವು ಸ್ನಾನ ಮಾಡಿ ಹೋಗುವುದಂತೆ. ಹಾಗಾಗಿ ಎಂತ ಹೇಳ್ತಾರೆ ಇಲ್ಲಿ, ವ್ಯಕ್ತಿಯು ಸಮಸ್ತ ಮುಂದುವರಿಯಬೇಕು. ಈ ಸಮಸ್ಯೆ ದಾಟಿದ ಮೇಲೆ ಅವನು ಭಗವಂತನ ಲೌಕಿಕ ಪ್ರೇಮದ ಸೇವೆಯಲ್ಲಿ ನಿಲ್ಲುತ್ತಾನೆ. ಮತ್ತೆ ಅವ ಪ್ರೇಮ ಸ್ಟೇಜ್ಗೆ ಬರ್ತಾನೆ. ಅಂದ್ರೆ ಅದನ್ನು ದಾಟಿ ಮತ್ತೆ ನಮಗೆ ಹೋಗ್ಲಿಕ್ಕೆ ಆಗ್ತದೆ ಗೋಲೋಕಕ್ಕೆ, ಇಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಮತ್ತೆ ಹೇಗೆಂದ್ರೆ ಪ್ರಭುಪಾದ ಹೇಳ್ತಾರೆ, ಈಗ ಹೋಗುವಾಗ ನಾವು ಎಲ್ಲ ಲೋಕವನ್ನು, ಸಪೋಸ್ ನನಗೀಗ ಕ್ವಾಲಿಫಿಕೇಶನ್ ಆಯ್ತು ಸಿಕ್ತು ಗೋಲೋಕಕ್ಕೆ ಹೋಗ್ಲಿಕ್ಕೆ, ನಾನು ಹೋಗುವಾಗ ಎಲ್ಲ ಲೋಕ ನೋಡ್ತೇನೆ. ಸ್ವರ್ಗಲೋಕ, ಬ್ರಹ್ಮಲೋಕ, ದೇವಿಧಾಮ, ಸದಾಶಿವ, ಇದೆಲ್ಲ ನಾನು ನೋಡ್ತೇನೆ. ನನಗೆ ಎಲ್ಲಿಯಾದ್ರೂ ಅಲ್ಲಿ ಆಕರ್ಷಣೆ ಬಂದ್ರೆ ನಾನು ಅಲ್ಲೇ ಹೋಗ್ತೇನೆ, ನನಗೆ ಮೇಲೆ ಹೋಗ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಇದೆಲ್ಲ ಉಂಟು. ಗೋಲಕ ಹೋಗಬೇಕಿದ್ರೆ ನಮಗೆ ನಾವು ಪ್ರೇಮ ಸ್ಟೇಜಲ್ಲಿ ಇರಬೇಕು. ಇದು ಭಗವದ್ಗೀತೆಯಲ್ಲಿ ಪರಮಪುರುಷ ನೀಡಿರುವ ಆದೇಶ. ಎಲ್ಲಾ ಮಾತಿನ ತಾತ್ಪರ್ಯ ಇಷ್ಟು: ವ್ಯಾಸರು ಆಗಲೇ ಸಾಧಿಸಿದ ಬ್ರಹ್ಮಬೋಧ ಸ್ಥಿತಿಯನ್ನು ಕಾಪಾಡಿಕೊಳ್ಳುತ್ತಾ ಅಲೌಕಿಕ ಆನಂದದ ಮಟ್ಟವನ್ನು ಇನ್ನೂ ಹೆಚ್ಚಿಸಿಕೊಳ್ಳಬೇಕು. ಅಂದ್ರೆ ಆ ಮಟ್ಟವನ್ನು ಜಾಸ್ತಿ ಮಾಡಬೇಕು, ಈ ಆನಂದದ ಮನ. ಇದು ನಾರದರ ಆಶಯ. ಅದಕ್ಕಾಗಿ ವ್ಯಾಸರು ಇನ್ನು ಮುಂದೆ ಉತ್ಸಾಹದಿಂದ ಭಕ್ತಿ ಸೇವೆ ವಿಧಾನವನ್ನು ಮತ್ತೆ ಮತ್ತೆ ವರ್ಣಿಸಬೇಕೆಂದು ಹೇಳಿದರು. ಅಂದ್ರೆ ಈಗ ನಾನು ಹೇಳ್ತಿದ್ದಾರೆ, ನೀವು ಭಕ್ತಿ ಸೇವೆಯನ್ನು ಮತ್ತೆ ಮತ್ತೆ ವರ್ಣಿಸಿ. ಹೀಗೆ ಮಾಡಿದರೆ ವ್ಯಾಸರ ತೀವ್ರವಾದ ಮನೋವ್ಯಾಕುಲತೆ ಪರಿಹಾರವಾಗುವುದು. ಎಸ್, ಹರೇ ಕೃಷ್ಣ. ವಂಚಕಲ್ಪತರೋ ವೈಶ್ಯ ಕೃಪಾ ಸಿಂಧುಭ್ಯೇವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇನೋ ನಮಃ.